ಮಂತ್ರಿಗಳೇ ಅಮ್ಮ ಎಂತ ಒಂದು ಅವಸ್ಥೆ ನೋಡಿ. ಹೌದೌದೌದು, ಅಲ್ಲ ಇದು ಉಳಿಸಿದ್ದ ಅಥವಾ ಯಾರಾದ್ರೂ ಹಾಕಿದ್ದ? ಯಾರ್ಯಾರು ಹಾಕುದಿಲ್ಲ. ಎಂತದ್ದು? ಅವನಿಗೆ ಯಾರ್ಯಾರು ಹಾಕುದಿಲ್ಲ, ಅವನೇ ಯಾರ್ಯಾರಿಗೆ ಹಾಕ್ತಾನೆ. ನೀನು ಯಾರ್ಯಾರಿಗೆ ಹಾಕುದ? अब इधर आके क्या बोला, ये क्या बोला, ಇದಕ್ಕೆಂತದ್ದು? क्या बोला वो आदमी, क्या हिमा कराडी? हिमा कराडी नहीं है, इधर चली है ना, चली ತಂಪಾದ ಅಲ್ಲ. ನಿನಗೆ ಆ ಭಾಷೆ ನಿನ್ನ ಭಾಷೆಗೆ ಬರುದಿಲ್ವಾ? ನಿನ್ನ ಭಾಷೆಗೆ ಅದಕ್ಕೆ ಎಂತ ಬರುದಿಲ್ವಾ? आपको अर्थ ಆಗ್ತದೆ? ಆಗುತ್ತದೆ. ಆಗುದಿಲ್ಲ. ನೀ ಅರ್ಥ ಮಾಡಿಸಿದ್ರೆ ಅರ್ಥ ಆಗುತ್ತೆ. आपका अर्थ नहीं होता, मैं उधर से इधर बोल के इधर नहीं क्या बोला तू आप? ಎಂತ ಇದಕ್ಕೆಂತ ಹೇಳು ನಿನ್ನ ಭಾಷೆಯಲ್ಲಿ? ए अंगी, ಅದು ನಮ್ಮ ಭಾಷೆಯಲ್ಲಿ. नहीं तो आप बोलो, मेरा भाषे में क्या बोलते हैं इसको? ನನಗೆ ನಿನ್ನ ಭಾಷೆ ಬರುದಿಲ್ಲ. ಗೊತ್ತಿಲ್ಲ है ना, वे अंगी बोलते हैं. ಈಗ ಗೊತ್ತಾಯ್ತು. क्या लड़की है, उधर का लड़की इधर लेके आया, वो छोड़ के आओ उधर मार्गದ ಬದಿಯಲ್ಲಿ ಬಿಡುವ. ಅಲ್ಲ ನೀನೇ ಹೋಗು, ನಮ್ಮನ್ನೆಲ್ಲ ಬಿಡುವ ಹಾಗಿಲ್ಲ. ನಿನ್ನನ್ನಾದ್ರೆ ಬಿಡ್ಬೋದು, ಯಾವ್ದ್ರಲ್ಲಾದ್ರೆ ಹಾಕಿದ್ರೆ ಹೋಗ್ತೀನಿ. ಹೋಗ್ಲಿಕ್ಕೆ ಅಲ್ಲಿ ಬಿಡ್ಲಿಕ್ಕೆ उधर का आदमी नहीं है. हमारा राज्य के आप आने का मेरा बात करता है. क्या बात करता है? ನಾವು ಎಲ್ಲಿಯವರಂತ ಗೊತ್ತುಂಟ ನಿನಗೆ? कौन तू, कौन तू, कौन रे, कौन ಅಮ್ಮ? तुम कौन? ಇಂಥವನಿಗೆ ನಿಮ್ಮ ಪರಿಚಯ ಹೇಳುದಾ? ನಾವ್ ಎಣಿಸಿದ್ದು ಇಲ್ಲಿಗೆ ಅಧಿಕಾರಿ ಅಂತ. ಇವ ನೋಡಿದ್ರೆ ಇವ ಅಧಿಕಾರಿ ಅಲ್ಲ, ಇವ ಎಲ್ಲ ಬಿಟ್ಟವ. 3 ಬಿಟ್ಟವರಿಗೆ ಮರ್ಯಾದೆ ಇಲ್ಲ ಅಂತ. 3 ಬಿಟ್ಟವಲ್ಲ, ಮತ್ತೆಂತದ್ದು? इधर का आदमी बोलने तो ये ना दरवाजा, बड़ा वाला दरवाजा ना, इधर कावलू. ಕಾವಲಿಗಿದ್ದವ ನೀನು? ಕಾವಲಿಗೆ नहीं है, ಕಾವಲಿಗೆ ಇಲ್ಲಕ್ಕೆ क्या है, ದೋಸೆ खाना का है ना ಕಾವಲಿಗೆ. ಅದು ಗೊತ್ತಾಗ್ತದೆ. ಕಾವಲು ಕಾಯ್ಲಿಕ್ಕೆ ಇರುವುದು. ಕಾವಲು ಕಾಣೆ. ನಾನು ಎಣಿಸಿದ್ದು ನೀನು ದೊಡ್ಡ ಶಕ್ತಿಗಾರ ಅಂತ ಹೇಳಿ. शक्तिकार है, मैं शक्तिकार क्या है, मैं शक्तिकार है, आप शक्तिकार है ना? ಅಲ್ಲ ನಾವು ಅದಾಗುದಿಲ್ಲ. ಚಡು ಶಕ್ತಿಗಾರ ಅಂತ ಹೇಳಿದ್ದಾರ. ಈಗ ನೋಡಿದ್ರೆ ಇನ್ನು ಶಕ್ತಿ ಇಲ್ಲ. ಎಂತದ್ದು? शक्ति है मेरे पास है. ಎಂತದ್ದು? अब दिखता है क्या, मेरा शक्ति दिखता है क्या? ನೋಡುವ. क्या ನೋಡುವ? मेरा इधर यजमान है, मेरा धनी मेरे पास बोला अधिक प्रसंग नहीं करो, आपको कितने उतना करो बोला मेरा. ನೀನು ಮಾಡುದು ಅದೇ ಅಲ್ವಾ? क्या अधिक प्रसंग नहीं है. ನಾವೀಗ ಹೋಗುತ್ತೇವೆ. किधर ಹೋಗ್ತಾ है, ಕಾರಿನ ಗಂಟಿಗೆ ಕೊಡ್ತಾ है. ನೀ ಏನ್ ಮಾಡ್ತಿ? ಏನ್ ಮಾಡ್ತಿ? एक बात सुनो, इधर आके बड़ा बात करते हैं ना, इधर का राजा कौन आपको? ಯಾರು ಇಲ್ಲಿ ಅರಸ? ಯಾರು? एक पता बोलो, पता
शूरसेन बाचा शूरसेन बाचा हमको खोवंदागे शूरसेना बाचा शूरसेना बाचा तुम 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 तुमको दरवाजे हम नहीं छोड़ेंगे तुमको दरवाजे हम नहीं छोड़ेंगे खंडे 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 बम काट कर खंडे बम काट कर नहीं छल बेटे छल बेटी छल बेटे छल बेटी छल बेटी खंडे वो मारता नहीं चल बेटे छोड़ के बोला हमको खावंदा है शूरसेन बादशाह तुमको दरवाजे हम नहीं छोड़ेंगे ಅಂತ ಹೇಳಿ ಇದಕ್ಕೊಬ್ಬ ದೊಡ್ಡವ ಇದ್ದಾನ ಚೋಟಿ 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 ಬೋಲ್ನೆ ತೋ ಸಣ್ಣದು ಇದು ಸಣ್ಣದು ಕಾಣುತ್ತದೆ ನಿನಗೆ ಏ ಬೇಟಿ ಏ ಬೇಟಿ ಎಂತದ್ದು ಯಾವ ಬೇಟಿ ಬೇಟಿ ಬೋಲ್ನೆ ತೋ ಮಗಳು ಮಗಳು ಯಾರಿಗೆ ಯಾರಿಗೆ ಮಗಳು ನನಗೆ ಮಗಳಲ್ಲ ನನಗೆ ಇದು ಮಗಳಾದ್ರೆ ನೀನು ಮಗ ಆಗ್ತ್ಯಾ ನಾನು ಮಗಲ್ಲ ಓ ए बेटी ಎಂತದ್ದು इधर से चल तुम ಆಗದಿಂದ ನೋಡಿದ್ರೆ ಇಲ್ಲಿಂದ ಹೋಗತ್ತೆ ಹೇಳಿ तुमको मैं नई दरवाजा खोलेंगे ಇಲ್ಲಿಗೆ ಬಂದದ್ದು ಹೋಗ್ಲಿಕ್ಕೆ ಅಲ್ಲ ಇಲ್ಲಿದ್ದವರಿಗೆ ಬಾರಿಸ್ಲಿಕ್ಕೆ ಬಂದದ್ದು ಬಾರಿಸ್ಲಿಕ್ಕೆ ನಾವು ಮೇರಾ ದನಿ है ना ಯಜಮಾನರು ಎಂತ ಕಂಡ್ರೆ ಚೆಂಡೆ ನೈಯೆ ಬಾರಿಸ್ಲಿಕ್ಕೆ ಓ ಕಂಡ್ರೆ ಹೇಳಿದ್ರೆ ಕಂಡ್ರೆ ನೈಯೆ ಕಂಡ್ರೆ ಉದಾರ್ ಎಲ್ಲಿ उधर वो कंड्रे नहीं है कंड्रे हमारा बादशाह बादशाह आपको पहचाने यारू सूरसेन हमको ಅದು ನಿನ್ನ ನೋಡುವಾಗಲೇ ಗೊತ್ತಾಗ್ತದೆ ನಾವು ಅಂತದ್ದೇ ಆಗಿರ್ಬೇಕಂತ ಹೇಳಿ ನೀ ಹೇಳಿದ್ಯಾ हमको बादशाह सूरसेन निಮಗೆ सूरसेन नमगल्लಲ್ಲ इधर आप आया ना अभी निಮಗೆ ಕೂಡ बादशाह सूरसेन है ನಮಗೆಲ್ಲ ಆಗುದಿಲ್ಲ ನಾವು ಇಲ್ಲಿಯವರಲ್ವಾ ನಾವು ಬೇರೆ ಲೋಕದಿಂದ ಬಂದವರು ಬೇರೆ ಊರಿನಿಂದ ಬಂದವರು ನಾವು ಪಾಂಡ್ಯ ದೇಶದಿಂದ ಬಂದವರು ಪಾಂಡ್ಯ ಅಭ್ಯಾಸ ಉಂಟ ನಿನಗೆ ಪಾಡ್ಯ ಎಂತದ್ದು ಪಾಡ್ಯ ನೋಡ ಅದನ್ನು ಮಾಡು ಪಾಡ್ಯ ಮತ್ ಮಾರ್ನ ಮೇರೆ ಕೋ ಹೇಳಿದಲ್ವಾ ಪಾಂಡ್ಯ ದೇಶದ ಒಡತಿ ನಾನು ಮೀನಾಕ್ಷಿ ಎನ್ನುವ ಹಾಗೆ ನನ್ನ ಹೆಸರು ನನ್ನ ಎಂತದ್ದು ದಿಗ್ವಿಜಯಾರ್ಥಿಯಾಗಿ ಬಂದವರು ನಾವು ಅದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ ನಿನ್ನಲ್ಲಿ ಹೇಳುವುದಿದ್ರೆ मैं उधर जाके बोला है ना आपका नाम बोलने का ಹೇಳು ಅಷ್ಟೊತ್ತಿಗೆ ಇಷ್ಟು ಹೇಳು क्या बस करते आप मेरे बाप संबल देते हैं ना ನಿನಗೆ ಹೆಚ್ಚು ಸಂಬಳ ನಮ್ಮ ಊರಲ್ಲಿ ಕೊಡ್ತೇವೆ ಬರ್ತೀಯ ನೀನು ಹೆಚ್ಚು ಸಂಬಳ ನಮ್ಮ ಊರಲ್ಲಿ ಕೊಡ್ತೇವೆ ಬರ್ತೀಯ ನೀನು नहीं आता है हम इधर संबल को नहीं हास्य करते हैं ಅಲ್ಲಿ ಹಾಸ್ಯ ರಸ ಮಾಡೋದಕ್ಕೆ ಇದು ಬರ್ತೀಯ ನೀನು ಅದಕ್ಕೆ ಬೇಕಾಗುತ್ತದೆ हास्य रस नहीं आज के बाद मैं हास्य रस छोड़ा ಯಾಕೆ छोड़ के इधर आया ಅದೇನು ಅದಕ್ಕೆ ಬೈತಾರೆ ಇಲ್ಲ अच्छा ನಿನಗೂ ಬೈತಾರ ಅಲ್ಲ ಬೈಯುವಾಗೆ ಮಾಡುದು ಯಾಕೆ ಬೈಯದ ಹಾಗೆ ಮಾಡ್ಬೇಕು नहीं है क्या करने तो वो बैठे हम क्या करने का ನೀ ಎಂತ ಮಾಡಿದ್ದಿ और क्या
ಎಂತ ಮಾಡಿ कुछ नहीं किया वो बारी बैठे कुछ आदमी लिखा के दिखता है कुछ आदमी बैठता है कुछ आदमी मेरे को मारने को आता है ये क्या करने का है हमारा यजमान बहुत गट्टी है वो यजमान ಎಷ್ಟರವರೆಗೆ ಇರ್ತದೆ ಅಷ್ಟರವರೆಗೆ ನಾವು कुछ नहीं छोड़ता है ಯಾರು ಬಂದ್ರು ಹೊಡಿತದೆ ಹೌದಾ ಈಗ ನೀನು ಹೋಗಿ ಹೇಳಬೇಕು ಅವನನ್ನು ये मेरा हमारा सूरजसेन प्रभु है ना वो बोला और अधिक प्रसंग नहीं करने का ಅದು ನೀ ಮಾಡುದು ಈಗ कुछ आने तो मेरे पास आके बोलो बाद में मैं करता है बोला ಅಧಿಕ ಪ್ರಸಂಗ ಮಾಡುದು ನೀನು ಮತ್ತೆ ಅಧಿಕ ಪ್ರಸಂಗ ಮಾಡ್ಲಿಕ್ಕಿಲ್ಲ ಮತ್ತೆ ಹೀಗೆಲ್ಲ ಮಾಡಿದ್ರೆ ಮತ್ತೆ ನಿಮಗೆ ಹೇಳದಿರ್ತಾರ आपको नहीं समझता है ಎಂತದ್ದು मेरा पास बोला अधिक प्रसंग नहीं करने का कुछ आदमी उधर आने तो मेरे पास आके बोलो बोला हमारा प्रभु और नहीं है कुछ ಧರಣಿಪತಿ ಲೋಲಿದೆಯೋ ಬಂದಿಗುದು ಅರಿದು ಪರದೇನೆದೆಯೋ ಧರಣಿಪತಿ ಲಾಲಿದೆಯ ಬಂದಿಗುದು ಅರಿದು ಪರದೇನೆದೆಯ ಧರಣಿ ಅಗಲಕ್ಕೆ ಇರ್ಪುದು ಧರಣಿ ಅಗಲಕ್ಕೆ ಇರ್ಪುದು ನೋಡಿದರೆ ಶರದಿ ಅಂದದಿ ತೋರ್ಪುದು ಧರಣಿಪತಿ सलाम करते हैं आपको ನಿನ್ನ ಕಪಾಲಕ್ಕೆ ಬಾರಿಸ್ತಾನೆ ಭಾಷೆ ಎನ್ನುವುದು ಯಾಕೆ ಇರುವುದು ಮತ್ತೊಬ್ಬನ ಜೊತೆಯಲ್ಲಿ ಸಂಭಾಷಿಸುವುದಕ್ಕೆ ನಾನು ಹೊಸಬನ ಅಲ್ಲಲ್ಲ ಮತ್ತೆ ನನಗೆ ಯಾಕೆ ಆ ಭಾಷೆ ನಾವು ಯಾವಾಗ್ಲೂ ಮಾತಾಡುವ ಭಾಷೆಯನ್ನೇ ಮಾತಾಡು ಮತ್ತೆ ನನಗೆ ಪದ್ಯ ಆ ಭಾಷೆಯಲ್ಲಿ ಕೊಟ್ಟಿದ್ದಾರೆ ಅದ್ ಯಾಕೆ ಯಾಕೆ ನೀನು ಈ ಭಾಷೆಯಲ್ಲಿ ಯಾವುದೂ ಸರಿ ಮಾತಾಡುವುದಿಲ್ಲ ಆದ್ರಿಂದ ಆ ಭಾಷೆಯಲ್ಲಿ ಮಾತಾಡು ಅಂತ ಹಾಗೆ ಹೇಳಿದ್ದ ನೀನು ಈ ಭಾಷೆಯಲ್ಲಿ ಮಾತಾಡಿದ್ದನ್ನು ಯಾರು ಎಲ್ಲ ವಿರೋಧಿಸುವವರೇ ನಿನ್ನದು ನೀನು ಯಾವುದು ಒಂದು ಒಳ್ಳೆದು ಮಾತಾಡುದಿಲ್ಲ ಬೇಡದ್ದೇ ಮಾತಾಡುದು ನಾನೆನಿಸಿದ್ದು ಬೇರೆ ಹೇಗೆ ಇದನ್ನು ಹಾಳು ಮಾಡಿ ಆಗಿದೆ ಇನ್ನು ಅದನ್ನು ಸ್ವಲ್ಪ ಹಾಳು ಮಾಡ್ಲಿ ಅಂತ ಹೇಳಿ ಕೊಟ್ಟದ್ದ ಅಂತ ಹಾಗೆ ನೀನು ತಿಳ್ಕೊಂಡಿದ್ರೆ ಅದರ ಮರ್ಯಾದೆ ಆದ್ರೂ ಉಳಿಸು ಪುಣ್ಯ ಆಯ್ತು ಆಯ್ತು ಚೋಡ ಅಭಿ ಚೋಡ ಅಭಿ ಚೋಡ್ಗೆ ಚೋಡ ಜಾಂಬವನ ಚೋಲೆ ಹಾಕಿಕೊಂಡು ಬಂದಿದ್ದ ಜಾಂಬವನ ಚೋಲೆ ಅಲ್ಲ ಇದು ಮತ್ತೆ ಇದು ನಮ್ಮ ಕಾಶ್ಮೀರ ಅಲ್ವಾ ಚಳಿಗೆ ಹಾಕಿದ್ದು ಚಳಿಗೆ ಹಾಕುವ ಚಳಿಗೆ ಹಾಕುವುದು ಹೌದು ಪುಣ್ಯಾತ್ಮ ಚಳಿಗೆ ಹಾಕುವುದಿದ್ರು ಹೀಗ ಅದ್ರ ಹಗ್ಗವನ್ನು ಕಟ್ಟಬೇಕು ಎದುರುಗಡೆಯಲ್ಲಿ ನಿನಗೆ ಶೀತ ಆಗುವುದಿಲ್ವೇನೋ ಆಗುತ್ತದೆ ಮತ್ತೆ ಯಾಕೆ ಅದನ್ನು ನೋಡಿರೇ ಈಗ ನಾವು ತುಂಬಾ ಜನರನ್ನು ನೋಡುದಿಲ್ವಾ ಒಂದು ಹೀಗೆ ಹೋಗುವವರನ್ನಾದ್ರೂ ನೋಡಿ ನೀವು ಯಾರಾದ್ರೂ ಇಂಥದ್ದು ಇದ್ರು ಕೂಡ ಹಾಕ್ತಾರ ಹಾಕಿದ್ರು ಇಷ್ಟು ಹೀಗೆ ಬಿಟ್ಟುಕೊಂಡು ಹೋಗುದು ಅದು ಚಳಿ ಆಗುದಕ್ಕೆ ಹಾಕುವುದಲ್ಲ ಮತ್ತೆ ಅದು ಅವನಲ್ಲಿ ಉಂಟು ಅಂತ ಮತ್ತೊಬ್ಬನಿಗೆ ತೋರಿಸ್ಲಿಕ್ಕೆ ಹಾಕಿಕೊಂಡು ಹೋಗುದು ತಲೆಗೆ ಹಾಕುವುದನ್ನು ತಲೆಗೆ ಹಾಕ್ತಾರ ಕೈಯಲ್ಲಿ ಹಿಡ್ಕೊಂಡು ಹೋಗುದು ಹಾಗೆ ಹಾಗಾದ್ರೆ ಹೌದು ಯಾವುದೇ ಒಂದು ಕ್ರಮಬದ್ಧವಾಗಿ ಮಾಡುವುದನ್ನು ಭಾರತ ವರ್ಷದಲ್ಲಿರುವ ಯಾರು ಪಾಲಿಸ್ತಾ ಇಲ್ಲ ಹೌದು ಆದ್ರೆ ನಾವು ಪಾಲಿಸಬೇಕು ಯಾಕೆ ನಾವು ಕಾಶ್ಮೀರದವರು ಹೌದು ನಾವು ಎಲ್ಲಾ ಕ್ರಮಗಳನ್ನು ಪಾಲಿಸುವವರು ಮೊದಲಾಗಿ ನಾವು ಹೌದು ಹಾಗಾಗಿ ಏನೋ ನೀನೇನು ಅಲ್ಲಿದ್ದವ ಇಲ್ಲಿಗೆ ಬಂದದ್ದು ನನಗೆ ಆಗುದಿಲ್ಲ ಜಾಗೃತಿ ಮಾಡಿಕೋ ಏನು ನೀನು ತಪ್ಪಿ ಮಾತಾಡಬಾರ್ದು ಯಾಕೆಂದ್ರೆ ನಿನ್ನ ಜೊತೆಯಲ್ಲಿ ಸೇರಿ ನನ್ನ ಹೆಸರು ಹಾಳಾಗಿದೆ ಪುಣ್ಯಾತ್ಮ ನೀನು ಒಬ್ಬ ಹಾಳಾದ್ರೆ ತೊಂದರೆ ಇಲ್ಲ ನನ್ನ ಹೆಸರು ಅರ್ಧಕ್ಕರ್ಧ ಹಾಳಾಗಿ ಹೋಗಿದೆ ಹೌದಾ ನೀವು ಹಾಗೆ ಹೇಳ್ತೀರಾ ಕೆಲವು ಮಂದಿ ಎಲ್ಲ ಹೇಳ್ತಾರೆ ನಿನ್ನನ್ನು ಅರ್ಧ ಅವ ಹಾಳು ಮಾಡಿ ಯಾವ ಕಣ್ಣಿಲ್ಲದವ ಹೇಳಿದ್ದು ನಿನ್ನನ್ನು ನಾನು ಹಾಳು ಮಾಡಿದ್ದು ಅಲ್ಲ ಈಗ ನಮ್ಮನ್ನು ನೋಡಿ ಕೆಲವು ಮಂದಿ ಬೈತಾರೆ ನಮಗೆ ತುಂಬಾ ಜನ ವಿರೋಧ ಮಾಡುವವರಿದ್ದಾರೆ ಕೆಲವು ಮಂದಿಯಲ್ಲೆಲ್ಲ ನಮ್ಮ ಬಗ್ಗೆ ಬರ್ದು ಹಾಕುವವರಿದ್ದಾರೆ ನಾನೊಂದು ಅವರಲ್ಲಿ ಹೇಳಬೇಕಾ ಇಂಥವರು ಬರ್ದು ಹಾಕುವವರು ಒಮ್ಮೆ ಬರ್ದು ಹಾಕ್ತಾರೆ ಬಿಡಿ ಅವ ತಪ್ಪಿ ನೋಡಿ ಬರ್ದದ್ದು ಅಂತ ನಾವು ಎಣಿಸಬಹುದು ಮತ್ತೊಮ್ಮೆ ಪುನಃ ನೋಡಿ ಅದನ್ನು ಬರ್ದು ಹಾಕ್ತಾರೆ ಮತ್ತೊಂದಕ್ಕೆ ನಾನು ಕೇಳೋದು ಇಂಥವರು ಅದನ್ನು ನೋಡುವುದು ಯಾಕೆ ಅವರಿಗೆ ಹೀಗೆ ನೋಡ್ತಾ ಇರುವಾಗ ಕೂತಲ್ಲಿಂದಲೇ 61 ಇದ್ದದ್ದನ್ನು ಅಲ್ಲಿಗೆ ಒತ್ತಿ 62 ಮಾಡ್ಲಿಕ್ಕೆ ಆಗುದಿಲ್ವಾ
ಬೇರೆ ನೋಡ್ಲಿಕ್ಕೆ ಆಗುದಿಲ್ವಾ? ಆಗ್ತದೆ. ಅವರು ನೋಡುವುದು ಯಾಕೆ? ಕೆಲವು ನಮ್ಮದನ್ನು ಬಾಯಿಪಾಠ ಮಾಡ್ಲಿಕ್ಕೆ. ಅದ್ಯಾಕೆ ಬಾಯಿಪಾಠ? ಮತ್ತೊಂದು ವೇದಿಕೆಯಲ್ಲಿ ಅವರಿಗೆ ಭಾಷಣ ಮಾಡುವಾಗ ಹೇಳಲಿಕ್ಕೆ ಆಗ್ತದಲ್ಲ, ಅದಕ್ಕೆ. ನಮ್ಮ ಸಂದೇಶವನ್ನು ಕದ್ದು ಮಾತಾಡುವವರು ಇದ್ದಾರೆ. ಹಾಗಾದ್ರೆ ನಾನು ಹೆದರುದಿಲ್ಲ. ನಾನು ಹೆದರುದಿಲ್ಲ. ನಾನು ಯಾವುದೇ ಕಾರಣಕ್ಕೆ ಹೆದರುದಿಲ್ಲ. ಯಾಕೆ? ನೀವು ಯಜಮಾನರು ಗಟ್ಟಿ ಇದ್ದೀರಿ. ನೀವು ನನ್ನಲ್ಲಿ ಯಾವಾಗ ಹೇಳ್ತಾ ಇದ್ದೀರಿ, ನಾನಿದ್ದೇನೆ, ನೀನು ಹೆದರ್ಬೇಡ. ಹಾಗಂತ ನಾನು ಇದ್ದೇನೆ ಅಂತ ಹೇಳಿ ನನ್ನ ಹೆಸರನ್ನು ಹಾಳು ಮಾಡ್ಲಿಕ್ಕೆ ಹೋಗಬೇಡ. ಸ್ವಲ್ಪ ಜಾಗ್ರತೆ ಮಾಡು. ಬೇರೆ ಏನಾದಾದ್ರೆ ನಾನಿದ್ದೇನೆ. ನಾನು ಹೇಳುವುದು ಅದನ್ನೇ. ನೀನು ನನ್ನ ವಿಶ್ವಾಸದಲ್ಲಿ ಮುಂದುವರಿತಾ ಇದ್ದಿ. ಹೌದು. ನಾನು ಯಾರ ವಿಶ್ವಾಸದಲ್ಲಿ ಗೊತ್ತಾ? ಯಾರ ವಿಶ್ವಾಸ? ನಮಗೆ ಸರಿಯಾದ ಪಥ ನಿರ್ದೇಶನವನ್ನು ಮಾಡುವಂತಹ ನಮ್ಮ ಗುರುಪೀಠದ ಮೇಲಿನ ಅತುಳವಾದ ನಂಬಿಕೆಯನ್ನು ಹೊತ್ತವ ನಾನು. ಹೌದು. ಅವರ ಆಶೀರ್ವಾದ ಪೂರ್ವಕವಾದ ಮಂತ್ರಾಕ್ಷತೆ ಯಾವತ್ತಿನವರೆಗೆ ನಮ್ಮ ತಲೆಯ ಮೇಲೆ ಇರ್ತದೋ ಅಲ್ಲಿಯವರೆಗೆ ಯಾರ ಹೆದರಿಕೆಯೂ ಬೇಡ. ಯಜಮಾನ್ರೆ, ನಾನು ನನ್ನ ಯಜಮಾನರು ನಿಮ್ಮನ್ನು ನಂಬಿದ್ದೇನೆ. ನೀವು ನಿಮ್ಮ ಯಜಮಾನರನ್ನು ನಂಬಿದ್ದೀರಿ. ನಿಮ್ಮ ಯಜಮಾನರನ್ನು ನನ್ನ ಯಜಮಾನರು ಅಂತ ಹೇಳಿ ನಾನು ಅವರನ್ನು ನಂಬಿರುವುದು. ನನ್ನ ಕೆಲಸವನ್ನು ಬಿಟ್ಟಿದ್ದೇನೆ. ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುವುದಕ್ಕೆ ಅಸಮರ್ಥನಾದ ಕಾರಣ ನೈತಿಕ ಹೊಣೆ ಹೊತ್ತು ಇವತ್ತೇ ರಾಜೀನಾಮೆ ಕೊಡ್ತೇನೆ. ತಲೆ ಒಂದೇ ಪೆಟ್ಟಿಗೆ ಎರಡು ತುಂಡಾಗಬೇಕು. ತಲೆ ಬೇರೆ, ಉಳಿದ ಭಾಗ ಬೇರೆ ಆಗಬೇಕು. ತಲೆ ಕಡಿಬಾರ್ದು. ಮತ್ತೆ ನೀವು ತಲೆ ಕಡಿದ್ರೆ ನಾನು ಕನ್ನಡಕ್ಕೆ ಇಡುವುದು ಹೇಗೆ? ಅವನಿಗೆ ತಲೆ ತುಂಡಾಗುತ್ತದೆ ಎನ್ನುವ ತಲೆ ಬಿಸಿ ಇಲ್ಲ. ದೃಷ್ಟಿಚಕ್ರ ಇಡುವುದು ಹೇಗೆ ಅಂತ. ಹೌದು. ಪಾಪಿ, ಕೆಲಸಕ್ಕೆ ಸೇರುವುದು ಕೆಲಸ ಬಿಡುವುದು ಎಲ್ಲ ನಿನ್ನ ತೀರ್ಮಾನವ? ಇಲ್ಲ. ಮತ್ತೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ. ಯಾಕೆ ನೈತಿಕ ಹೊಣೆ? ಆಗುದಿಲ್ಲ. ಯಾಕೆ ಆಗುವುದಿಲ್ಲ? ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುವುದಕ್ಕೆ ಬಿಡುವುದಿಲ್ಲ. ಯಾರು ಬಿಡುವುದಿಲ್ಲ? ನನಗೆ ಕೆಲವು ಕಡೆಯಿಂದ ಒತ್ತಡ ಎಲ್ಲ ಬರ್ತಾವೆ. ಎಲ್ಲಿಂದ ಒತ್ತಡ? ನೀನು ಬೇಡದ್ದು ಮಾಡುದಲ್ಲರೇ. ನಾನಲ್ಲಿ ಕಬಾಟಿನಲ್ಲಿ ಇದ್ದೆ. ಎಲ್ಲಿ? ಕಬಾಟಿನಲ್ಲಿ ಬಾಗಿಲಲ್ಲಿ. ಕವಾಟ ರಕ್ಷಕ. ಹೌದು. ದ್ವಾರಪಾಲಕ. ಬಾಗಿಲು ಕಾಯುವವ. ಹೌದು. ಕಾಯ್ತಾ ಇರುವಾಗ ರಾಯರೇ ಏಕಿ ಬಾರಾಯ ಸಬ್ ಲೋಗ್ ಉದರ सब लोग आए. सब लोग कौन? उधर आया. सब लोग आया. हाँ. कौन? उधर हाँ उधर आया. यार बंदवर यार एक आदमी नहीं है. 1 2 3 4 5 6 7 9 10 11 12 13 14 15 ಹುಚ್ಚನ ಕೈಯಲ್ಲಿ ಕತ್ತಿ ಕೊಡುವುದು ಅಂತ ಇದಕ್ಕೆ ಹೇಳುದು. ಹೋಗಿ ಹೋಗಿ ಅವ ಹುಚ್ಚ ಅಂತ ಗೊತ್ತುಂಟು. ಮತ್ತೆ ಯಾಕೆ ಅವನಿಗೆ ಆ ಪದ್ಯ ಬರೆದು ಕೊಟ್ಟದ್ದಲ್ವಾ? 1 2 3 4 5 6 7 आदमी आया. बंदवर यारू? बंदवर एक लड़की एक लड़का. ನನಗೂ ತಪ್ಪುತ್ತದೆ. ತಪ್ಪುದಿಲ್ಲ, ಅದು ಸರಿ ಉಂಟು. ಏಕ ಲಡ್ಕಿ ಏಕ ಲಡ್ಕ. ಬಹುಶಃ ಹೀಗೆ ಕಾಶ್ಮೀರದ ಸೌಂದರ್ಯವನ್ನು ನೋಡುವುದಕ್ಕೆ ಬಂದದ್ದಾಗಿ. ನೋಡ್ಲಿಕ್ಕೆ ಬಂದದ್ದಲ್ಲ. ಮತ್ತೆ ನೋಡ್ಲಿಕ್ಕೆ ಬಂದದ್ದಲ್ಲ ರೈರೆ. ಅವರು ಬಂದವರು ಹೇಳುದು ನಿನ್ನ ಅಪ್ಪ ಇದ್ದಾನಂತ ಕೇಳಿದ್ರು. ನಾನಿದ್ದು ಹೇಳಿದೆ ಇಲ್ಲ, ನಾ ಉದರ್ ಇದರ ಹಾಕಿ ನಾ ಇದರ ಕಾಮ್ ಕರ್ತೇವೆ ಅಂತ ಹೇಳಿದೆ. ಯಾರು? ನಾನು ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡುದು ಅಂತ. ಅವ್ರು ಹೇಳಿದ ಅಪ್ಪ ಅಂತ ಅವರನ್ನು ಹೇಳಿದ್ದಲ್ಲ, ನಿನಗೆ ಅನ್ನ ಕೊಡುವ ಇದ್ದಾನಲ್ಲ ನಿನ್ನ ಯಜಮಾನ, ಅವನಲ್ಲಿ ಹೋಗಿ ಹೇಳು. ಅಪ್ಪನ ಸ್ಥಾನವನ್ನು ತುಂಬಬಲ್ಲಂತಹ ಸಾಮರ್ಥ್ಯವುಳ್ಳವ ಅವನು ಕೂಡ. ಸರಿ. ಅವಳು ಯಾರು ಒಬ್ಬಳು ಹೆಣ್ಣು ಬಂದದ್ದು. ಹೆಣ್ಣು ಹೆಸರು ಮೀನಾಕ್ಷಿ ಅಂತ. ಮೀನಾಕ್ಷಿ. ಎಂತಹ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಣ್ಣಿ ಅಂತದ್ದು ಎಲ್ಲ ಬಂದಿದ್ದಾರೆ. ಹೌದು ರೇ. ಯಾರು ಅಂತ ಕೇಳಿದ್ಯಾ? ಮೀನಾಕ್ಷಿ ಜೊತೆಯಲ್ಲಿ ತುಂಬಾ ಜನ ಬಂದಿದ್ದಾರೆ. ನೋಡುವಾಗ ಸಮುದ್ರವನ್ನು ನೋಡಿದಾಗೆ ಆಗುತ್ತದೆ. ಬಂದವರು ನಿಮ್ಮಲ್ಲಿ ಏನೋ ಮಾತಾಡ್ಲಿಕ್ಕೆ ಉಂಟಂತೆ, ಒಳಗೆ ಬಿಡುವುದಿಲ್ಲ ಅಂತ ಹೇಳಿದಕ್ಕೆ ನನಗೆ ಹೊಡೆದು ಓಡಿಸಿದ್ದಾರೆ. ಕೇಳಿ ಬರದೇ
ಹಾಗಾದ್ರೆ ಹೆಮ್ಮಕ್ಕಳು ಸೊಕ್ಕಿದ್ರೆ ಕೊಪ್ಪಿದ್ರೆ ಮುಂದುವರಿದು ಬಂದ್ರೆ ಕಾಶ್ಮೀರದ ಮೇಲೆ ದಾಳಿಯನ್ನು ಮಾಡಿದ್ರೆ ಕೇಳಲೇಬೇಕು. ಎಲ್ಲಿ ಮನೆಯಾಗಿರಬೇಕಾದವರು ಆಯುಧವನ್ನು ಹಿಡಿದು ಯುದ್ಧಕ್ಕಾಗಿ ಬಂದರೆ ನಮ್ಮ ರಾಜ್ಯಕ್ಕೆ ದಾಳಿಯನ್ನು ಮಾಡಿದರೆ ಸುಮ್ಮನಿರುವುದು ಸರಿಯಲ್ಲ. ಮತ್ತ ನಮ್ಮ ರಾಜ್ಯದ ನಮ್ಮ ಸೇನೆಯ ನಮ್ಮ ಪೌರುಷದ ಪ್ರಜ್ವಲನೆ ಇಲ್ಲಿ ಆಗಬೇಕಾಗಿದೆ. ಆದ್ದರಿಂದ ಒಂದು ಅಪ್ಪಣೆ ಕೊಟ್ಟು ಅವರನ್ನು ನಾನು ಸಾಧ್ಯ ಮಾಡಿದ್ದೇನೆ. ನಾನೀಗ ಎನ್ನುವ ಮಾತುಂಟು. ಆ ಮಾತಿಗೆ ಅನುಗುಣವಾಗಿ ಈ ಹೆಣ್ಣು ಮಕ್ಕಳು ವರ್ತನೆ ಮಾಡಿದ್ದಾರೆ ಎನ್ನುವುದಕ್ಕೆ ಇದುವೇ ಸಾಕ್ಷಿಯಾಗಿ ಹೋಗಿದೆ. ಬಿಡು ಚಿಂತೆ, ಕೊಡು ರಣಬೀಲ್ಲವನ್ನು ಸಮರಕ್ಕಾಗಿ ನಾನೇ ಹೋಗಿ ಬಂದಂತವರಿಗೆ ಸರಿತ ಶಿಕ್ಷೆಯನ್ನು ನಾನು ವಿಧಿಸಿ ಬರ್ತೇನೆ.
ಗೊತ್ತಾ ನಿನಗೆ? ಒಬ್ಬ ದೂತ ಇಷ್ಟು ಹಾರಲಿಕ್ಕೆ ಉಂಟಾ? ಇಲ್ಲ. ಯಾವಾಗದಿಂದ ಹಾರಲಿಕ್ಕೆ ನಾವು ಮೊದಲೆಲ್ಲ ಹಾರ್ತಾ ಇರ್ಲಿಲ್ಲ ರೇ. ನೀವು 370 ತೆಗೆದ್ರಲ್ಲ, ಆಮೇಲೆ ನಾವೆಲ್ಲ ಹಾರಾಟ ಮಾಡೋದಕ್ಕೆ ಅದೇ ಕಾಶ್ಮೀರ. ನಾನು ಅದೇ ಆಲೋಚನೆ ಮಾಡಿದ್ದು, ದೂತ ಯಾಕೆ ಇಷ್ಟು ಹಾರಿದ ಅಂತ. ದೂತ ಅಂತ ಅಲ್ಲ, ನಮ್ಮವರು ಯಾರು ಮಾತಾಡ್ತಿರ್ಲಿಲ್ಲ, ನೀವು ಅದನ್ನು ತೆಗ್ದದ್ದು. ಈಗ ಎಲ್ಲ ಹಾರುದೇ ನಾವು. ಹೌದು ಹೌದು. ನಿನಗೆ ಯಾಕೆ ಎದ್ದದ್ದು ಯಾಕೆ? ನೀನು ನನಗೆ ಈ ಸಮಯದಲ್ಲಿ ನಾನು ಹೇಳದಿದ್ರೆ ಇನ್ನು ನಾನು ಮಲಗುತ್ತಾ ಇರಬೇಕು. ಮತ್ತೆ ಹೌದು, ನೀನು ಯಾಕೆ ಎದ್ದದ್ದು ಯಾಕೆ ಅಂತ ಬೇಕಲ್ಲ. ನನ್ನ ಒಂದು ದೌರ್ಬಲ್ಯವನ್ನು ಇವರ ಸೌಜನ್ಯ ಅಂತ ತಿಳ್ಕೊಂಡಿಲ್ಲ. ಒಂದು ಬಿಡ್ತೇನೆ. ಯಾರ ಬಗ್ಗೆ ಹೇಳುವುದು ನೀನು? ಇವರು ನಮ್ಮ ದೌರ್ಬಲ್ಯವನ್ನು ಸೌಜನ್ಯ ಅಂತ ತಿಳ್ಕೊಂಡಿಲ್ಲಿಗೆ ಬಂದ. ಅಯ್ಯೋ ಪುಣ್ಯಾತ್ಮ, ನಮ್ಮ ಸೌಜನ್ಯವನ್ನು ಅವರು ದೌರ್ಬಲ್ಯ ಎನ್ನುವ ಹಾಗೆ ಭಾವಿಸಿ ಬಂದ. ವಿಷಯ ಕೂಡ ಉಂಟು. ವಿಷಯ ಒಂದಾದ್ರೆ ಹೇಗೆ ಮಾತಾಡಿದ್ರೆ ಆಗ್ತದ? ಶಬ್ದದಲ್ಲಿ ಉಂಟಲ್ಲ, ಶಬ್ದದಲ್ಲಿ ಇದ್ರೆ ವಿಷಯ ಹಾಗೆ ಬರ್ಬೇಕು. ಅದನ್ನು ಒಂದು ಸರಿ ಮಾಡಿಕೊಂಡು ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲ ನಾನೇ ಸರಿ ಮಾಡುದಾದ್ರೆ ಮತ್ತೆ ನೀನ್ ಯಾಕೆ ಹೆಣ ಹೊರಲಿಕ್ಕೆ ಬಂದದ್ದ? ಮತ್ತೆ ನಾನಿದ್ದೇನೆ, ಯಾಕೆ ಚಿಂತೆ? ಯಾಕೆ? ಅದು ಹುಡುಗಿ ನನಗೆ ಸ್ವಲ್ಪ ಬೈದಿದೆ. ಹುಡುಗಿ ಹೇಳಿದೆ ಏನಂತೆ? ನನ್ನ ಎದುರು ಬಂದು ಎಂತದೆಲ್ಲ ನಿನಗೆ ಭಾಷೆಯಲ್ಲೆಲ್ಲ ಮಾತಾಡಿದೆ. ಹೌದಾ? ಹೌದು. ಆದ್ರೆ ಮೀನಾಕ್ಷಿ ಅವಳಲ್ಲಿ ನಾನು ಮಾತಾಡಿಕೊಂಡು ನಿನ್ನನ್ನು ಕಳುಹಿಸುವುದಕ್ಕೆ ನನ್ನ ಮನಸ್ಸು ಒಡಂಬಡ್ತಾ ಇಲ್ಲ. ಯಾಕೆ ಯಾಕೆ ಅಂತ ಹೇಳಿದ್ರೆ, ಯಾಕೆ ಮೊನ್ನೆ ಅಷ್ಟೇ ಮನೆ ಕಟ್ಟಿದ್ದು ನೀನು. ಹೌದು. ಮೊನ್ನೆ ಅಷ್ಟೇ ಮದುವೆ ಆದದ್ದು. ಹೌದು. ಹೊಸ ಸಂಸಾರ. ಹೌದು. ಹೊಸತಾದ ಹೆಂಡತಿ. ಹೌದು. ಇರುವಂತಹ ನಿನ್ನನ್ನು ಆ ಗಡ್ಡಿಗೆ ನಾನು ಯಾಕೆ ಕಳುಹಿಸುವುದು? ನಾನು ಹೋದವ ಆಚೆ ಹೋದ್ರೆ ಮನೆ ಹೋಗ್ತದೆ, ಅದು ವಿಷಯ ಬಿಡುವ. ಅದಕ್ಕೆ ಸಾಲ ಮಾಡಿದ್ದೇನೆ, ಅವರಾದ್ರೂ ಅವರ ಹೆಸರಿಗೆ ಬರೆಸಿಕೊಂಡು ಹೋಗ್ತಾರೆ, ಹೋಗ್ಲಿ. ಅದು ವಿಷಯ ಅಲ್ಲ. ನಾನು ಬದುಕಿ ಬಂದ್ರೆ ಮನೆ ಇರ್ತದಲ್ಲ ನನಗೆ. ಹೌದು. ನಾನು ಸತ್ರೆ ಸಾಯ್ಲಿ. ಹೆಂಡತಿ ಮನೆಯಲ್ಲಿರುವಾಗ ಸಾಯ್ಲಿ. ಹೆಂಡತಿಯನ್ನು ಬಿಟ್ಟಿದ್ದೇನೆ, ವಿಚ್ಛೇದನ ಕೊಟ್ಟಿದ್ದೇನೆ. ವಿಚ್ಛೇದನ? ಮೊನ್ನೆ ಅಷ್ಟೇ ಮದುವೆ. ಮೊನ್ನೆ ಮದುವೆ ಆಗಿ ಒಂದೇ ವಾರದಲ್ಲಿ ವಿಚ್ಛೇದನ ಕೊಟ್ಟಿದ್ದೆ. ಯಾಕೆ ಅಂತ ಬೇಕಲ್ಲ ಒಂದು ವಾರ? ಅವಳು ದಿವಸ ಪದ್ಯ ಹೇಳುದು. ಪದ್ಯ ಹೇಳಿದ್ದಕ್ಕೆ ನಿನಗೆ ಸಿಟ್ಟು ಬರುವುದು? ಪದ್ಯ ಹೇಳಿದ್ದಕ್ಕೆ ಅವಳನ್ನು ಬಿಟ್ಟದ್ದು. ಯಾಕೆ ಅಂತ ಬೇಕಲ್ಲ? ಅವಳು ನನ್ನ ಎದುರು ನಿಂತುಕೊಂಡು ಹೇಳುದರೆ, ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಪದ್ಯ ಹೇಳುದು. ಈಗ ಅವಳು ಏನು ಒಂದು ಅವಳಿಗೆ ಉಲ್ಲಾಸವೋ ಉತ್ಸಾಹವೋ ಆದ್ರಿಂದ ಒಂದು ಹಾಡನ್ನು ಹಾಡಿದ್ಲು ಅಂತ ಇಟ್ಟುಕೊಳ್ಳುವ. ಹೌದು. ನೀನು ಅದಕ್ಕೆ ವಿಚ್ಛೇದನ ಕೊಡ್ಬೇಕು ಅಂತಾದ್ರೆ ಕಾರಣ ಏನು? ಅವಳು ಇವತ್ತು ಕರಿಮಣಿ ಮಾಲೀಕ ನೀನಲ್ಲಂತೆ ಪದ್ಯ ಹೇಳ್ತಾಳೆ, ನಾಳೆ ಎಲ್ಲಿಯಾದ್ರೂ ವಿಷ ಹಾಕಿದ್ರೆ ಅದಕ್ಕೆ. ಅಂದ್ರೆ ಈಗಿನ ಕಾಲದಲ್ಲಿ ಯಾರನ್ನೂ ನಂಬುವ ಹಾಗಿಲ್ಲ, ನಂಬಬಾರದು. ಅದಕ್ಕಾಗಿ ನಾನು ನಿಮ್ಮ ಜೊತೆ ಬರ್ತೇನೆ. ಕನ್ನಡಿಯನ್ನು ನಂಬಲಿಕ್ಕೆ ಆಗ್ತದ? ಕನ್ನಡಿಯನ್ನು ನಂಬಲಿಕ್ಕೆ ಆಗುದು. ಕೆಲವು ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡುವಾಗ ಹೀಗೆ ಕಾಣ್ತದೆ, ಮುಖ ಎಲ್ಲ ಮಂಗನ ಹಾಗೆ ಕಾಣ್ತದೆ. ಅದು ನಿನ್ನದು, ನಮ್ಮದಲ್ಲ. ಹಾಗೆ ನಾವು ಯಾರನ್ನು ನಂಬಲಿಕ್ಕಿಲ್ಲ. ಆದ್ದರಿಂದ ಎಲ್ಲಿ ಹೋಗಿ ಹೆಂಡತಿಯ ಮೇಲಿನ ಮೋಹದಿಂದ ಅವಳು ಹಾಕುವ ವಿಷವನ್ನು ತಿಂದು ಸಾಯುವುದಕ್ಕಿಂತ ಗಂಡು ಮಗನ ಹಾಗೆ ಅಲ್ಲಿ ಗಡಿಗೆ ಬಂದು ಅಲ್ಲಿ ಸಾಯ್ತಾನೆ.